ಎರಡನಿಗೆ ಸ್ವಾಗತ. ನಾನು ನಿಧಿ ಆಚಾರ್ಯ. ಇದೀಗ ಹೆಡ್ಲೈನ್ಸ್. ಬೈಕ್ನಲ್ಲಿಟ್ಟ ಹೆಲ್ಮೆಟ್ ಕ್ಷಣಾರ್ಧದಲ್ಲಿ ಮಾಯ. ಸುಳ್ಯದ ಕಾರ್ ಸ್ಟ್ರೀಟ್ ರಸ್ತೆಯಲ್ಲಿ ಘಟನೆ. ಹೆಲ್ಮೆಟ್ ಕಳ್ಳನ ಕೈಚಳಕ ಸಿಸಿ ಕ್ಯಾಮೆರಾದಲ್ಲಿ ಸೆರೆ. ಕೃಷಿ ಉತ್ಸವ ಮತ್ತು ಕರಾವಳಿ ಕಲೋತ್ಸವ ಕಾರ್ಯಕ್ರಮ. ಬಿಸಿ ರೋಡ್ ಗೋಲ್ಡನ್ ಪಾರ್ಕ್ ಮೈದಾನದಲ್ಲಿ ಆಯೋಜನೆ. ಗಣ್ಯರಿಗೆ ಕಲೋತ್ಸವದ ಯಶಸ್ವಿಗೆ ಶ್ರಮಿಸಿದವರಿಗೆ ಗೌರವ ಸಲ್ಲಿಕೆ. ಹಿರಿಯ ನಟ ಜಗ್ಗೇಶ್, ನಟ ದರ್ಶನ್ ಅಭಿಮಾನಿಗಳ ಕಿರಿಕ್. ವಿವಾದಗಳ ಬಗ್ಗೆ ಮೌನ ಮುರಿದ ನಟ ದರ್ಶನ್. ನವರಸ ನಟನಿಗೆ ಕ್ಷಮೆ ಕೇಳಿದ ಚಾಲೆಂಜಿಂಗ್ ಸ್ಟಾರ್.